ಹಲೋ ನಮಸ್ಕಾರ ಎಲ್ರಿಗೂ, ನಾನು ನಿಮ್ಮ ಪ್ರೀತಿಯ ವೀಕ್ಷಿತ ಅಂಡ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ರಿಗೂ ಆಸೆ ಇರುತ್ತಲ್ಲ ತನ್ನ ಅಮ್ಮನ ಹಳೆ ಬಟ್ಟೆಯಿಂದ, ಸೀರೆಯಿಂದ ಅಥವಾ ಏನಾದ್ರೂ ಮಾಡಿಸ್ಕೋಬೇಕು ಅಂತ. ಎಸ್, ನನಗೂ ಆ ತರದ ಆಸೆ ಇತ್ತು. ಸೊ ಇವತ್ತು ಅಮ್ಮನ ಸೀರೆಯಿಂದ ನಾನು ನನಗೋಸ್ಕರ ಒಂದು ಹೊಸ ಬಟ್ಟೆನ ಹೊಲಿತಾ ಇರೋದು, ಅಂದ್ರೆ ಅವರ ಹಳೆ ಸೀರೆಯಿಂದ. ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ವಾ, ಈ ಪಿಂಕ್ ಕಲರ್ ಸೀರೆ ನನಗೆ ನನ್ನ ಡ್ಯಾಡಿ ಗಿಫ್ಟ್ ಮಾಡಿರೋದು 3500 ರೂಪೀಸ್ ಕೊಟ್ಟಿದ್ರು. ಆದ್ರೆ ಈ ಸೀರೆನಲ್ಲಿ ನಾನು ಯಾವ ಮಟ್ಟಿಗೆ ಒಂದು ಚೆನ್ನಾಗಿರೋ ಔಟ್ಫಿಟ್ ಮಾಡಬಹುದು. ಹಾಗೇನೆ ಇದು ಗ್ರೀನ್ ಕಲರ್ ಸಾರಿ, ನನ್ನ ಅಮ್ಮ ಉಟ್ಕೊಂಡಿರುವಂತ ಸಾರಿ. ಈ ಎರಡೂ ಸೀರೆಗಳಲ್ಲಿ ನನಗೆ ಯಾವ ರೀತಿಯ ಚಂದವಾದಂತ ಔಟ್ಫಿಟ್ ಸಿಗುತ್ತೆ ಅಂತ ನೋಡೋ ಕುತೂಹಲ ನನಗೆ. ಇವತ್ತು ನನ್ನ ಡಿಸೈನರ್ ನನಗೆ ಔಟ್ಫಿಟ್ ಕೊಡ್ತಾ ಇರಂತೆ. ಬನ್ನಿ, ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ, ಹಾಕೊಂಡು ಕೂಡ ತೋರಿಸ್ತೀನಿ. ನಾನು ಹೋಗಿದ್ದು ಥೀಮ್ಸ್ ಅನ್ನೋ ಬುಟ್ಟಿಗೆ. ಇದಿರೋದು ಉಡುಪಿಯ ಸಿಟಿ ಬಸ್ ಸ್ಟ್ಯಾಂಡ್ ನಲ್ಲಿರುವಂತ ರಾಜ್ ಟವರ್ಸ್ ಅನ್ನೋ ಬಿಲ್ಡಿಂಗ್ ನಲ್ಲಿ. ಮನ್ಸಲ್ಲಿ ತಳವಳ ಖಂಡಿತವಾಗ್ಲೂ ಇತ್ತು, ಯಾಕಂದ್ರೆ ಗೊತ್ತಿಲ್ದೇ ಇರೋರ ಹತ್ರ ಬಟ್ಟೆ ಕೊಟ್ಟಾಗ ಯಾರಿಗಾದ್ರೂ ಈ ತರ ಫೀಲಿಂಗ್ ಆಗೇ ಆಗುತ್ತಲ್ವಾ. ಆದ್ರೆ ಕೊನೆಯಲ್ಲಿ ನೀವು ನನ್ನ ಔಟ್ಫಿಟ್ ನ ನೋಡ್ತೀರಾ, ಒಳ್ಳೇದಾಗಿದ್ಯೋ ಆವರೇಜ್ ಆಗಿದ್ಯೋ ನನಗೆ ಇಷ್ಟ ಆಗ್ಲಿಲ್ವ ಅನ್ನೋದು. ಸರಿ, ಒಳಗಡೆ ಹೋಗಿದ ತಕ್ಷಣ ನನಗೆ ಪಾಸಿಟಿವ್ ಫೀಲಿಂಗ್ ಅಂತ ಖಂಡಿತವಾಗ್ಲೂ ಬಂತು. ಯಾಕೆ ಹೇಳಿ, ಇಲ್ಲಿ ಹೋಗಿದ ತಕ್ಷಣ ಇಲ್ಲಿರುವಂತ ಸೆಟಪ್ ನೋಡಿ, ನೀಟಾಗಿ ಅರೇಂಜ್ ಮಾಡಿರುವಂತ ಆ ಒಂದು ಮೆಟೀರಿಯಲ್ಸ್, ಹಾಗೇನೆ ಈ ಎಂಟೈರ್ ಸೆಟಪ್ ತುಂಬಾನೇ ಖುಷಿ ಕೊಡ್ತು. ಡೇ 1 ನಾನು ಹೋಗಿ ಏನಾಯ್ತು ಗೊತ್ತಾ, ಅವ್ರ ಜೊತೆ ಮಾತಾಡ್ಕೊಂಡು ನನ್ನ ಮೆಟೀರಿಯಲ್ಸ್ನ ತೋರಿಸ್ದೆ. ಸೊ ಅವರು ನನಗೆ ಸಜೆಷನ್ಸ್ನ ಕೊಟ್ರು. ಸೊ ಇಷ್ಟೊತ್ತು ಐಡಿಯೇಷನ್ ಆಯ್ತು ಒಂದು ಸಾರಿಯಿಂದ ಔಟ್ಫಿಟ್ ಹೇಗೆ ಕ್ರಿಯೇಟ್ ಮಾಡಬೇಕು ಅಂತ. ಇದೀಗ ಮೆಜರ್ಮೆಂಟ್ಸ್ನ ತೆಗಿತಾ ಇದ್ದಾರೆ. ಎಕ್ಸೈಟೆಡ್ ಬಿಕಾಸ್ ಐಡಿಯೇಷನ್ ಏನೋ ಚೆನ್ನಾಗಿ ಮಾಡಿದ್ದೀವಿ, ಬಟ್ ಔಟ್ಫಿಟ್ ಹೇಗೆ ಬರುತ್ತೆ ಅಂತ ನೋಡಬೇಕು. ನಲ್ಲಿ ಡೀಪ್ ಡಿಸ್ಕಷನ್ ಮಾಡೋದಕ್ಕಾಗಿಲ್ಲ, ಸ್ವಲ್ಪ ಲೇಟ್ ಆಯ್ತು ಅಂತ ಮತ್ತೊಂದ್ಸತಿ ನಾನು ಹೋದೆ. ಈ ದಿನ ನನ್ನ ಮೆಜರ್ಮೆಂಟ್ಸ್ ನ ತೆಗೆದ್ರು. ಸೊ ಮೆಜರ್ಮೆಂಟ್ಸ್ ತಗೋತಾ ಇದ್ದಲ್ಲಿ ನಾನು ಒಂದಂತ ಒಬ್ಸರ್ವ್ ಮಾಡಿದೆ, ಪ್ರತಿಯೊಂದು ಮೆಜರ್ಮೆಂಟ್ ಡೀಟೇಲ್ ಆಗಿ ಇಂಚ್ ಬೈ ಇಂಚ್ ಪರ್ಫೆಕ್ಟ್ ಅಲ್ಲಿ ತಗೋತಾ ಇದ್ರು ಆ್ಯಂಡ್ ಎಲ್ಲದನ್ನ ಡಾಕ್ಯುಮೆಂಟ್ ಮಾಡ್ತಾ ಇದ್ರು. ಅದಂತೂ ನನಗೆ ಇಷ್ಟ ಆಯಿತು. ಹಾಗೆಯೇ ಕ್ರಿಯೇಟಿವಿಟಿ ಇಸ್ ಅಮೇಝಿಂಗ್. ನೀವು ಯಾವ ರೀತಿ ಪ್ಯಾಟರ್ನ್ ತೋರಿಸ್ತೀರಾ ಅದನ್ನು ಅವರು ಕಾನ್ಫಿಡೆಂಟ್ ಆಗಿ ನಾವು ಮಾಡ್ಬೋದು ಅಂತ ಹೇಳ್ತಾರೆ. ಆ್ಯಂಡ್ ಇದು ಎಕ್ಸ್ಪೆನ್ಸಿವ್ ಆಗಿರ್ತಾ ನನಗೆ ಇಲ್ಲ. ಆಲ್ಸೋ ಇದು ಪೇಡ್ ಕೊಲಾಬ್ರೇಷನ್ ಅಂತ ಅನ್ಕೊಂಡಿರ್ತೀರಾ, ಖಂಡಿತವಾಗ್ಲೂ ಇಲ್ಲ. ನನಗಂತೂ ಗೊತ್ತೇ ಇರಲಿಲ್ಲ ಈ ಥರ ಮೆಷರ್ಮೆಂಟ್ಸ್ ಕೊಡೋ ಅಷ್ಟರಲ್ಲಿ ಲಾಕ್ಡೌನ್ ಆಗಿಬಿಡುತ್ತೆ ಅಂತ. ಬಟ್ಟೆ ಕೊಟ್ಟಿದ್ದು 1 ತಿಂಗಳು ಜಾಸ್ತಿನೇ ಲಾಕ್ಡೌನ್ ಆಯಿತು ಅಲ್ವಾ ನಮ್ಮ ಉಡುಪಿ ಮಂಗಳೂರು ಕಡೆ. ಸೊ ಹಾಗಾಗಿ ನನ್ನ ಬಟ್ಟೆ ಅಲ್ಲೇ ಪೆಂಡಿಂಗ್ ಉಳಿತು. ಸೊ ಇತ್ತೀಚೆಗೆ ನಾನು ಹೋಗಿ ಮತ್ತೆ ಅದನ್ನು ಕಲೆಕ್ಟ್ ಮಾಡಿದೆ. ಸೊ ಆವಾಗ ನನ್ನ ಫೈನಲ್ ಎಕ್ಸ್ಪೀರಿಯನ್ಸ್ ಹೇಗಾಯಿತು ಕುತೂಹಲ ನಿಮ್ಗಿದೆಯಾ? ನನಗಂತೂ ಖಂಡಿತವಾಗ್ಲೂ ಇದೆ. ಸೊ ಕಮ್ ಲೆಟ್ಸ್ ಗೋ. ರೈಟ್, ಸೊ ನಾನು ಬಂದಿರೋದು ಥೀಮ್ಸ್ ಅನ್ನೋ ಬುಟ್ಟಿಗೆ. ತುಂಬ ಎಕ್ಸೈಟೆಡ್ ಆಗಿದ್ದೀನಿ ಬಿಕಾಸ್ ಫಸ್ಟ್ ಟೈಮ್ ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ಉಡುಪಿನಲ್ಲಿ ಒಂದು ಬ್ಯೂಟಿಫುಲ್ ವೆಲ್ ಕೆಪ್ಟ್ ಬುಟೀಕ್ನ ನಾನು ನೋಡ್ತಾ ಇದ್ದೀನಿ. ಸೊ ಐ ಆಮ್ ಸೂಪರ್ ಇಂಪ್ರೆಸ್ಡ್. ಬಟ್ ಅಲ್ಲೇ ಮುಗಿಯಲ್ಲ, ಐ ನೀಡ್ ಟು ಬಿ ಇಂಪ್ರೆಸ್ಡ್ ವಿತ್ ಮೈ ಔಟ್ಫಿಟ್ ಅಲ್ವಾ. ಸೊ ಐ ಆಮ್ ಹಿಯರ್ ವಿತ್ ರೇಷ್ಮಾ, ರೈಟ್? ಹಾಯ್. ಸೊ ಓಕೆ, ವೇಟ್, ಅದಕ್ಕೂ ಮುಂಚೆ ನೀವೆಲ್ಲರೂ ನನ್ನ ವೆಡ್ಡಿಂಗ್ ಔಟ್ಫಿಟ್ಸ್ ಅಲ್ಲಿ ತುಂಬಾನೇ ಇನ್ಸ್ಪೈರ್ ಆಗಿದ್ರಿ, ತುಂಬಾನೇ ಇಂಪ್ರೆಸ್ಡ್ ಆಗಿದ್ರಿ. ಅದನ್ನ ಹೊಲ್ದಿರೋರು ಅಲೀಫಾ ಅವರಿರೋದು ಬೆಂಗಳೂರಲ್ಲಿ, ಇವರು ಅವ್ರ ರಿಲೇಟಿವ್ನೇ. ಸೊ ಇಲ್ಲಿಗೆ ಬಂದಿದ್ದೀನಿ ನಾನು. ಸೊ ಯಾರೆಲ್ಲ ನನ್ನ ವೆಡ್ಡಿಂಗ್ ಔಟ್ಫಿಟ್ಸ್ ವಿಡಿಯೋ ನೋಡಿಲ್ಲ, ಮಿಸ್ ಮಾಡದೆ ನೋಡಿ ಅಂತ ಹೇಳ್ತಾ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಫಸ್ಟ್ ಕ್ವಶನ್ ನನಗೆ ಕೇಳಿದ್ರು, ನನ್ನ ಮೈಂಡಲ್ಲಿ ಏನಿದೆ ಅಂತ. ವಾಟ್ಸ್ ದ ಥಾಟ್ ಪ್ರಾಸೆಸ್? ನನ್ನ ಮೈಂಡಲ್ಲಿ ಏನು ಯೋಚನೆ ಇದೆ? ಕ್ರಾಪ್ ಟಾಪ್ ಸ್ಕರ್ಟ್ ಬೇಕಾ, ಆರ್ ಗೌನ್ ಬೇಕಾ, ಅಥವಾ ಸಲ್ವಾರ್ ಕಮೀಸ್ ಬೇಕಾ, ಇನ್ನೇನು ಬೇಕು ಅಂತ ಹೇಳಬೇಕು. ಗೊತ್ತಿಲ್ಲ ಅಂದ್ರೆ ಶಿ ಇಸ್ ಆಲ್ವೇಸ್ ದೇರ್ ಟು ಹೆಲ್ಪ್ ಅಸ್ ಅಂಡ್ ಸಜೆಸ್ಟ್ ಅಲ್ವಾ. ಸೊ ನಾನಂತೂ ಬ್ಲಾಂಕ್ ಆಗಿದ್ದೀನಿ. ಐ ಡೋಂಟ್ ಹ್ಯಾವ್ ಅ ಫೇರ್ ಐಡಿಯಾ ಆಫ್ ವಾಟ್ ಐ ವಾಂಟ್. ಬಟ್ ಔಟ್ ಆಫ್ ದಿಸ್, ಇನ್ ಒನ್ ಆಫ್ ದ ಸಾರೀಸ್ ಐ ನೋ ಫಾರ್ ಶೋರ್ ಐ ವಾಂಟ್ ಲೈಕ್ ಅ ಕ್ರಾಪ್ ಟಾಪ್ ಅಂಡ್ ಅ ಸ್ಕರ್ಟ್. So this can go for a skirt and a crop top. Will it look nice? Yes. This plain green skirt, you can match it up with yellow, bright yellow, summery colors, yellow, pink, peach as a crop top. Then the veil is your choice.
ಫೈನಲಿ ನಾನು ಥೀಮ್ಸ್ ಬುಟಿಕಿಗೆ ಬಂದಾಯ್ತು. ನರ್ವಸ್ ಆಗಿದ್ದೀನಿ ಬಿಕಾಸ್ ನನ್ನ ಔಟ್ಫಿಟ್ ಯಾವ ರೀತಿ ಬಂದಿದೆ ಅಂತ ನೋಡ್ಬೇಕು. ಕ್ಯಾನ್ ಐ ಪ್ಲೀಸ್ ಸಿ ಮೈ ಔಟ್ಫಿಟ್? ಓ ಮೈ ಗಾಡ್, ಇದು ರೆಡ್ ಕಲರ್ ಪ್ರಿಟಿ ಬ್ಲೌಸ್, ಅದ್ರ ಜೊತೆಗೆ ವಾವ್, This is a 360 skirt. ವಾವ್, ಈ ತರದ ಒಂದು 360 ಸ್ಕರ್ಟ್. ಕ್ಯಾನ್ ಯು ಸಿ ಎಷ್ಟು ಫ್ಲೇರ್ ಆಗಿದೆ. ಇದು ಅಮ್ಮನ ಸಾರಿಯಿಂದ ಐ ಥಿಂಕ್ 500-600 ರೇಂಜ್ ಸಾರಿ ಇರ್ಬೋದು. ಸೋ ಪ್ರಿಟಿ ಅಲ್ವಾ? ಈ ಕಲರ್ ಕಾಂಬಿನೇಷನ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಐ ಲವ್ ಇಟ್. ಓ ಮೈ ಗಾಡ್, ಹಾಕಿ ತೋರಿಸ್ತೀನಿ ಆಯ್ತಾ. ಬಟ್ ಇನ್ನೊಂದು ಔಟ್ಫಿಟ್ ಕೂಡ ಇದೆ, ಲೆಟ್ಸ್ ಸಿ. ಈ ಬ್ಲೌಸ್ ಬ್ಯಾಕ್ ಸೈಡ್ ನೋಡಿ, ದ ಬೆಸ್ಟ್ ಅಂಡ್ ದ ಹೈಲೈಟಿಂಗ್ ಪಾರ್ಟ್ ಇದೆ ಅನ್ಸುತ್ತೆ. ಎಷ್ಟು ಚೆನ್ನಾಗಿದೆಯಲ್ಲ, ಎಸ್ಪೆಷಲಿ ನೈಟ್ ಪಾರ್ಟೀಸ್ಗೆಲ್ಲ ಸೂಪರ್ ಆಗಿ ಕಾಣಿಸುತ್ತೆ. ಸೆಕೆಂಡ್ ಔಟ್ಫಿಟ್ ತುಂಬಾನೇ ಫ್ಯೂಷನ್ ಟೈಪ್ ಅಲ್ಲಿ ಇದೆ. ಸೊ ಇದು ಟ್ರೌಸರ್, ಓ ಅದಕ್ಕೆ ಒಂದು ಸ್ಪೆಗೆಟಿ ಬ್ಲೌಸ್ ಇದೆ. ವಾವ್, ಇದು ನಂಗೆ ತುಂಬಾನೇ ಇಷ್ಟ. ಸೋ ನೈಸ್ ಅಲ್ವಾ? ಅಂಡ್ ಕಲರ್ ನನಗೆ ಇಷ್ಟ ಆಯ್ತು. ಟ್ರೈ ಮಾಡಿ ನೋಡೋಣ ಯಾವ್ದು ಹೇಗ್ ಕಾಣಿಸುತ್ತಂತ. ಟ್ರಯಲ್ ರೂಮ್ ಹೋಗ್ಬಿಟ್ಟು ಕ್ವಿಕ್ ಟ್ರೈ ಮಾಡ್ಬಿಟ್ಟು ಬರ್ತೀನಿ. ಔಟ್ಫಿಟ್ ನ ನೋಡಿದ್ರಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯಲ್ಲ. ತುಂಬಾನೇ ಯೂನಿಕ್ ಆಗಿ ಡಿಫ್ರೆಂಟ್ ಆಗಿರುವಂತ ಔಟ್ಫಿಟ್ಸ್. ಅಂಡ್ ಕ್ಯಾನ್ ಯು ಬಿಲೀವ್ ಇಟ್, ಈ ಎರಡು ಔಟ್ಫಿಟ್ಸ್ ಗೆ ನಾನು ಕೊಟ್ಟಿರೋದು 4000 rupees. ಅಂದ್ರೆ ಪರ್ ಔಟ್ಫಿಟ್ ನೀವು ನೋಡಿದ್ರೆ 2000 rupees, ವಿಚ್ ಇಸ್ ವೆರಿ ಮಿನಿಮಲ್ ಅಂತ ಅನ್ಸುತ್ತೆ. ಉಡುಪಿಯಲ್ಲಿ ಸುತ್ತಮುತ್ತ ಇರೋರಿಗೆ ನಿಮ್ಗೆ ಡಿಸೈನರ್ ಔಟ್ಫಿಟ್ಸ್ ಬೇಕು ಅಂದ್ರೆ ದಿಸ್ ಇಸ್ ದಿ ಬೆಸ್ಟ್ ಪ್ಲೇಸ್ ಟು ಕಮ್ ಅಂಡ್ ಶಾಪ್ ಅಂತ ಹೇಳ್ತೀನಿ. ಅಂಡ್ ಥ್ಯಾಂಕ್ ಯು ಸೋ ಮಚ್, ಯು ಮೇಡ್ ಇಟ್ ವೆರಿ ಸ್ಪೆಷಲ್ ಫಾರ್ ಮಿ. ಐ ಲವ್ ಇಟ್. ಥ್ಯಾಂಕ್ ಯು. ಸೊ ಐ ಹೋಪ್ ನಿಮಗೆ ಇಂಥ ಒಂದು ಡಿಫ್ರೆಂಟ್ ಕಾನ್ಸೆಪ್ಟ್ ವಿಡಿಯೋ ಇಷ್ಟವಾಗಿರುತ್ತೆ. ಇಷ್ಟವಾದಲ್ಲಿ ತಪ್ಪದೆ ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್. ಅಂಡ್ ತಡ ಮಾಡಬೇಡಿ, ಇವರ ಡೀಟೇಲ್ಸ್ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಡೂ ಕಮ್ ಅಂಡ್ ವಿಸಿಟ್. ಆಲ್ಸೋ ಇದು ಸ್ಪಾನ್ಸರ್ ವಿಡಿಯೋ ಅಲ್ಲ. ಓಕೆನಾ? ಲಾಟ್ಸ್ ಆಫ್ ಲವ್. ಟೇಕ್ ಕೇರ್. ಬಾಯ್.